ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ನಾವು ಹೊರಗಡೆಯಿಂದ ತರುವಂತಹ ಬೆಣ್ಣೆ ಶುದ್ಧವಾಗಿರುತ್ತೋ ಇಲ್ವೋ, ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದನ್ನು ಯೋಚಿಸುವ ಬದಲು ಪ್ಯಾಕೆಟ್ ಹಾಲು ತಂದರೂ ತೊಂದರೆ ಇಲ್ಲ, ಮನೆಯಲ್ಲಿ ಪರಿಶುದ್ಧವಾಗಿರುವಂಥ ಸೂಪವಾಗಿರುವಂತಹ ಬೆಣ್ಣೆನ ಹೇಗೆ ತೆಗಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ಯಾಕೆಟ್ ಹಾಲಿಂದ ನಾವು ಮಾಡಿರುವಂತಹ ಕೆನೆಯಿಂದ ಈಸಿಯಾಗಿ ಬೆಣ್ಣೆ ತೆಗೆಯುವಂಥ, ಅದು 1 ನಿಮಿಷದೊಳಗಡೆ ಪಟ್ಟಂತ ಬೆಣ್ಣೆ ತೆಗೆಯುವಂಥ ಸುಲಭವಾಗಿರುವಂತಹ 2 ಸೀಕ್ರೆಟ್ ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ನೀವು ಕೂಡ ಮನೆಯಲ್ಲೇ ಬೆಣ್ಣೆನ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಪ್ಪ ಮಾಡೋ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನನಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾವು ಮನೆಯಲ್ಲೇ ಪ್ಯಾಕೆಟ್ ಹಾಲಿಂದ ಒಳ್ಳೆ ಬೆಣ್ಣೆ ಅಥವಾ ತುಪ್ಪ ಮಾಡಬೇಕು ಅಂತಂದರೆ ನಂದಿನಿಯವರ ಶುಭಂ ಹಾಲಿರುತ್ತಲ್ವ, ಅದು ತುಂಬಾ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಈ ಹಾಲು ಸ್ವಲ್ಪ ದಪ್ಪ ಆಗಿರುತ್ತೆ. ಇನ್ನೊಂದು ಹಾಲು ಬರುತ್ತಲ್ವ ನೀಲಿ ಕಲರ್ ಪ್ಯಾಕೆಟಲ್ಲಿ, ಅದೊಂದು ಸ್ವಲ್ಪ ತೆಳು ಇರುತ್ತೆ. ಈ ಹಾಲನ್ನು ನಾವು ಚೆನ್ನಾಗಿ ಕಾಯಿಸಿ ಕೆನೆ ತೆಗೆದರೆ ದಪ್ಪ ಕೆನೆ ನಮಗೆ ಸಿಗುತ್ತೆ. ನಾನೊಂದು 15 ದಿನದ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ. 15 ದಿನದ ಕೆನೆ ಅಂತಂದ್ರೂ ನಿಮಗೆ ತುಂಬಾ ಬರುತ್ತೆ. ನೀವು ಕೆನೆನ ಯಾವತ್ತೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ನಾವು ಬೆಣ್ಣೆ ಮಾಡೋಕ್ಕಿಂತ ಒಂದು 10 ನಿಮಿಷಕ್ಕಿಂತ ಮುಂಚೆ ತೆಗೆದ್ಬಿಟ್ಟು ಹೊರಗಡೆ ಇಡಬೇಕು. ಅದಾದ ನಂತರ ನಾನಿವಾಗ ಈ ಕೆನೆನೆಲ್ಲ 10 ನಿಮಿಷ ಮುಂಚೆ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ದೇನೆ. ಇವಾಗ ಅದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಇವತ್ತು ನಾನು ನಿಮಗೆ 2 ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿಲಿ ಮಾಡುವಂಥದ್ದು, ಇನ್ನೊಂದು ಡೈರೆಕ್ಟಾಗಿ ಮಾಡುವಂಥದ್ದು. ಅದು 1 ನಿಮಿಷದ ಒಳಗಡೆ ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಕೆನೆಯಿಂದ ಬೆಣ್ಣೆನ ಈಸಿಯಾಗಿ ಮಾಡ್ಬೋದು. ಮೊದಲು ನಾವು ಮಿಕ್ಸಿಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಏನಿಲ್ಲ, ತುಂಬಾ ಸಿಂಪಲ್. ತುಂಬ ಜನರಿಗೆ ಈ ಟ್ರಿಕ್ಸ್ ಅಂತೂ ಇದ್ದೇ ಇರುತ್ತೆ. ನಾನು ಡೈರೆಕ್ಟಾಗಿ ಕೆನೆನ ಒಂದು ಸ್ವಲ್ಪ ಕೆನೆನ ಮಿಕ್ಸರಿಗೆ ಹಾಕೊತಾ ಇದ್ದೀನಿ. ಇದಕ್ಕೆ ಹಾಲಾಗಲಿ ಅಥವಾ ಮೊಸರಾಗಲಿ ನಾನು ಏನೂ ಹಾಕಲ್ಲ. ನಾನು ಜಸ್ಟ್ ವಾರ್ಮ್ ವಾಟರ್ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಅರ್ಧ ಕಪ್ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಫಸ್ಟ್ ಒಂದು 20 ಸೆಕೆಂಡ್ ನೀವು ಗ್ರೈಂಡ್ ಮಾಡಿದರೆ ಸಾಕು. ಫಸ್ಟ್ ರೌಂಡು. ಇವಾಗ ಚೆಕ್ ಮಾಡ್ಕೊಳ್ಳಿ, ಬೆಣ್ಣೆ ನೀರಿಂದ ಸಪ್ರೇಟ್ ಆಗಿರಬೇಕು. ಆವಾಗ ಪರ್ಫೆಕ್ಟಾಗಿ ಬಂತು ಅಂತ ಅರ್ಥ. ಇದಿನ್ನೂ ನೀರಿಂದ ಸಪ್ರೇಟ್ ಆಗಿಲ್ಲ. ಇವಾಗ ಮತ್ತೆ ನಾವೊಂದು 20 ಸೆಕೆಂಡ್ ಗ್ರೈಂಡ್ ಮಾಡೋಣ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೀರಿಂದ ಸಪ್ರೇಟ್ ಆಗಿದೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಣ್ಣೆ ರೆಡಿ ಆಗಿದೆ. ಈಗ ನೀವು ಕೈಯನ್ನು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಒದ್ದೆ ಮಾಡಿಕೊಂಡು ನೀಟಾಗಿ ಇದನ್ನ ತೆಗೆದ್ಬಿಟ್ಟು ಒಂದು ನೀರಿನ ಪಾತ್ರೆಗೆ ಹಾಕೋಬೇಕು. ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ಅದನ್ನ ನೀವು ಹಿಂಡ್ಕೋಬೇಕು. ಹಿಂಡ್ಕೊಂಡು ನಾವು ಕ್ಲೀನ್ ಇರುವಂತಹ ನೀರಿಗೆ ಹಾಕೋಬೇಕು. ಉಗುರು ಬೆಚ್ಚ ನೀರಿಗೂ ಹಾಕೋಬಹುದು. ನೀವು ಚಳಿಗಾಲದಲ್ಲಾದರೆ, ನೀವು ಸೆಕೆಗಾಲದಲ್ಲಾದರೆ ತಣ್ಣಗಿನ ನೀರಿಗೆ ಹಾಕೋಬಹುದು. ಯಾಕಂತಂದರೆ ಬೆಣ್ಣೆನ ನಾವು ತೊಳ್ಕೊಬೇಕಾಗುತ್ತೆ. ಇವಾಗ ಇನ್ನೊಂದು ಮೆಥಡನ್ನು ಹೇಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಸಿಂಪಲ್. ಈ ಪಾತ್ರೆಯಲ್ಲಿರುವಂತಹ ಕೆನೆನ ನಾನು ಒಂದು ಸೌಟು ತಗೊಂಡು, ನೋಡಿ, ಈ ಸೌಟನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ತಿರುಗಿಸ್ಬೇಕು. ಫಸ್ಟ್ ಇದು ನೀರು ಹಾಕಿ ಎಲ್ಲ ಡೈರೆಕ್ಟಾಗಿ ತಿರುಗಬೇಕು. ಯಾಕಂತಂದರೆ ಕೆನೆ ಜಿಡ್ಡು ಫಸ್ಟ್ ಒಟ್ಟಾಗಬೇಕು. ಇದು ನೋಡಿ, ಈ ಥರ ತಿರುಗಿಸ್ತಾ ಇದ್ದಾಗ ಐಸ್ ಕ್ರೀಮ್ ಥರ ಗಟ್ಟಿಯಾಗುತ್ತಾ ಹೋಗುತ್ತೆ. ನೋಡಿ, ಅದಾದ ನಂತರ ನಿಮಗೆ ಸ್ಟಾರ್ಟಿಂಗ್ ಸುಲಭ ಇರುತ್ತೆ ತಿರುಗಿಸೋಕ್ಕೆ. ಸ್ವಲ್ಪ ರೌಂಡ್ಸ್ ಆದ ನಂತರ ಕಷ್ಟ ಆಗುತ್ತೆ, ಅದು ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ನಿಮಗೆ ತಿರುಗಿಸ್ಲಿಕ್ಕೆ, ಸೌಟ್ ತಿರುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಐಸ್ ಕ್ರೀಮ್ ಥರ ಆಗಿದೆ. ಅಂದರೆ ಕೆನೆದು ಜಿಡ್ಡೆಲ್ಲ ಬೆಣ್ಣೆ ಆಗ್ತಾ ಇದೆ. ಇಷ್ಟಾದ ನಂತರ ನಾವು ನೀರು ಹಾಕಿ ಬೆಣ್ಣೆನ ಸಪ್ರೇಟ್ ಮಾಡಬೇಕಾಗುತ್ತೆ. ಇವಾಗ ನಾವು ಸ್ವಲ್ಪನೇ ನೀರು ಹಾಕಿ ಇದೇ ಸೌಟಲ್ಲಿ ಬೇಕಾದರೂ ನಾವಿದನ್ನ ತಿರುಗಿಸ್ಕೋಬೋದು. ಅಥವಾ ನಿಮಗೆ ಹ್ಯಾಂಡ್ ಮಿಕ್ಸರ್ ಇರುತ್ತಲ್ವ, ಅದರಿಂದ ತಿರುಗಿಸಿ ನೀಟಾಗಿ ತಿರುಗಿಸಿ ನಾವು ಸ್ವಲ್ಪ ನೀರು ಹಾಕಿ ತಿರುಗಿಸಿ 1 ನಿಮಿಷದೊಳಗಡೆ ನಿಮಗೆ ಬೆಣ್ಣೆ ನೀರಿಂದ ಸಪ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ಥರ ನೀಟಾಗಿ ನೀರು ಹಾಕಿ ತಿರುಗಿಸ್ಬೇಕು. ಫಸ್ಟ್ ಡೈರೆಕ್ಟಾಗಿ ಗಟ್ಟಿ ಕೆನೆನೇ ನಾವು ತಿರುಗಿಸಿ, ಅದಾದ ನಂತರ ನೋಡಿ ನೀರು ಹಾಕಿ ಈ ಥರ
ತಿರುಗಿಸ್ತಾ ಇದ್ದರೆ ನಿಮಗೊಂದು 30 ಸೆಕೆಂಡ್ಸಲ್ಲಿ ಗೊತ್ತಾಗುತ್ತೆ, ಬೆಣ್ಣೆ ಫಾರ್ಮೇಷನ್ ಆಗಲಿಕ್ಕೆ ಶುರುವಾಗುತ್ತೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪರ್ಫೆಕ್ಟಾಗಿ ಬೆಣ್ಣೆ ಬಿಡುತ್ತೆ. ನಾನಿವಾಗ ಹ್ಯಾಂಡ್ ಮಿಕ್ಸರನ್ನು ತಗೊತಾ ಇದ್ದೀನಿ. ಅದರಲ್ಲಿ ಇವಾಗ ಈ ಥರ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ನೀವು. ಕಡೆಯೋದಂತಾರಲ್ಲ ಆ ಥರ ನೋಡಿ. ಇವಾಗ ಇದರಲ್ಲಿ ನೋಡಿ ಬೆಣ್ಣೆ ಫಾರ್ಮೇಟ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಸಾಕು, ಬೆಣ್ಣೆ ಫಾರ್ಮೇಟ್ ಆಗಿದೆ. ಇಷ್ಟೇ ಇರೋದು. ಇವಾಗ ಈ ಬೆಣ್ಣೆನ ನಾವು ಕೈಯಿಂದ ತೆಗಿಬೋದು. ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಆಗಿದೆಯೇ ಇಲ್ವಾ ಅಂತ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕೈಯಲ್ಲಿ ಅಂಟು ಮಾಡ್ಕೊಂಡು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಬೆಣ್ಣೆ ಆಗಿದೆ. ಇದರಲ್ಲಿರುವ ನೀರನ್ನು ಹಿಂಡ್ಬಿಟ್ಟು ತೆಗೆದು ನಾವು ಈ ಬೆಣ್ಣೆನ ಒಂದು ಕ್ಲೀನ್ ಇರುವಂತಹ ನೀರಿಗೆ ಹಾಕೋಬೋದು. ನಾನು ಒಂದು ಚೂರು ಕೂಡ ಮೊಸರು ಹಾಕಿಲ್ಲ, ಇದಕ್ಕೆ ಏನು ಹಾಕಿಲ್ಲ. ನೀವು ಹಿಂಡ್ಬಿಟ್ಟು ತೆಗೆದ್ಬಿಡಿ. ಯಾಕಂತಂದರೆ ಯಾವಾಗಲೂ ಕೆನೆಯಲ್ಲಿ ಹಾಲಿನಂಶ ನೀರಿನಂಶ ಇರುತ್ತೆ. ಅದಾದ ನಂತರ ನಾವು ನೀರು ಹಾಕಿರ್ತೀವಲ್ವ, ಅದೆಲ್ಲ ಸಪ್ರೇಟ್ ಆಗಬೇಕು. ನೀಟಾಗಿ ಬೆಣ್ಣೆನ ಎತ್ತಿಬಿಟ್ಟು ಇವಾಗ ಈ ಬೆಣ್ಣೆನ ನಾವೊಂದು ಕ್ಲೀನ್ ಆಗಿರುವಂತಹ ನೀರಿಗೆ ಹಾಕ್ಕೊಂಡು 1-2 ಸರಿ ನಾವು ತೊಳೆಯಬೇಕಾಗುತ್ತೆ. ಈ ವಾಟರನ್ನು ನಾವು ಮಜ್ಜಿಗೆ ಮಾಡಲಿಕ್ಕೂ ಯೂಸ್ ಮಾಡ್ಬೋದು, ಬಿಸೋಡೋ ಅವಶ್ಯಕತೆ ಇಲ್ಲ. ಈ ನೀರಿರುತ್ತಲ್ವ, ಇದನ್ನ ಬಿಸೋಡೋ ಅವಶ್ಯಕತೆ ಇಲ್ಲ, ನಾವು ಮಜ್ಜಿಗೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಹಿಂಡ್ಬಿಟ್ಟು ನೀಟಾಗಿ ಹಿಂಡ್ಬಿಟ್ಟು ಈ ಥರ ನೋಡಿ. ಯಾವತ್ತೂ ಬೆಣ್ಣೆಯಲ್ಲಿ ಹಾಲಿನಂಶ ಅಥವಾ ನೀರಿನಂಶ ಒಂದು ಚೂರು ಇರಬಾರ್ದು. ಯಾಕಂತಂದರೆ ಜಾಸ್ತಿ ದಿನ ನಮಗೆ ಸ್ಟೋರ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ನಾವು ತುಪ್ಪ ಮಾಡುವಾಗಲೂ ಸರಿ ಬರಲ್ಲ. ಇವಾಗ ನೋಡಿ, ನೀವು ಕೈಯಲ್ಲಿ ಒತ್ತಿ ನೋಡಿದರೆ ಗಟ್ಟಿ ಗಟ್ಟಿ ಇದ್ದರೆ ಪರ್ಫೆಕ್ಟಾಗಿ ಬೆಣ್ಣೆ ಬಂದಿದೆ ಅಂತ ಅರ್ಥ. ನೀಟಾಗಿ ಬೆಣ್ಣೆ ಬಂದಿದೆ. ಇವಾಗ ನಾವಿದನ್ನ ಒಂದು ಕ್ಲೀನ್ ಇರುವಂತಹ ನೀರಿನ ಪಾತ್ರೆಗೆ ಹಾಕೊಳ್ಳೋಣ. ಅದಾದ ನಂತರ ಅದನ್ನೊಂದು ಸ್ವಲ್ಪ 1-2 ಟೈಮ್ ನೀವು ವಾಶ್ ಮಾಡಬೇಕು. ಆ ಹಾಲಿನಂಶ ಎಲ್ಲ ಹೋಗಿ ನೀರು ಕ್ಲೀನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆಯಲ್ಲಿ ಒಂಚೂರು ಹಾಲಿನಂಶ ಅಥವಾ ಏನೂ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಕ್ಲೀನ್ ಆಗಿದೆ, ಬೆಣ್ಣೆ ಕ್ಲೀನ್ ಆಗಿದೆ. ಇವಾಗ ನಾವು ಇದನ್ನ ಸ್ಟೋರ್ ಮಾಡಿ ಇಡ್ಬೋದು. ಬೆಣ್ಣೆ ಸ್ಟೋರ್ ಮಾಡುವಾಗ ಕೂಡ ಅಷ್ಟೇ, ಕ್ಲೀನಾಗಿರುವಂತಹ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ನೀರಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಹಾಗೆ ಇಡುವಂಗಿಲ್ಲ, ಹಾಗೆ ಇಟ್ಟರೆ ಬೆಣ್ಣೆ ಕೆಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ತುಪ್ಪ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.